Bismillah, alhamdulillah, wassalatu wassalamu ala ashrafi rasulillah wa ala alihi wa ashabihi al-faizina bi ridallah, amma ba'd. A'udhu billahi minash shaitanir rajim. Bismillahir rahmanir rahim. Kullama awqadu naran lil harbi atfa'aha Allah. ಗೌರವಾನ್ವಿತ Skssf ಜಿಲ್ಲಾಧ್ಯಕ್ಷರು, ನಮ್ಮೆಲ್ಲರ ನೇತಾರರು ಆಗಿರ್ತಕ್ಕಂತಹ ಸೈಯದ್ ಅಮೀರ್ ತಂಗಲ್ರವರೇ, ಉದ್ಘಾಟನೆಯನ್ನು ನೆರವೇರಿಸಿದಂತಹ Skssf ಜಿಲ್ಲಾ ಮಾಜಿ ಅಧ್ಯಕ್ಷರು, ನಮ್ಮ ಹಿತೈಷಿಯೂ ಆದಂತಹ ಇಸ್ಸಾಕ್ ಫೈಜ್ ಉಸ್ತಾದರೆ, ಅದೇ ರೀತಿ ಇಲ್ಲಿ ನೆರೆದಂತಹ Skssfನ SYSನ SKJMನ, ಅದೇ ರೀತಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ SKSBVಯ ಎಲ್ಲ ಸಹ ಕಾರ್ಯಕರ್ತರೇ, ಇಲ್ಲಿ ನೆರೆದಂತಹ ಸರ್ವ ಧರ್ಮೀಯರೇ, ಇತರ ಸಹೋದರರೇ, ನಾವೆಲ್ಲರೂ ತಿಳಿದಂತೆ ಇತ್ತೀಚಿನ ಕೆಲವು ತಿಂಗಳುಗಳಿಂದ ಅಥವಾ ದೇಶವೇ ಕಳೆದ ಒಂದು ದಶಕದಿಂದ ಪರಸ್ಪರ ಕೋಮು ವಿಷ ಬೀಜವನ್ನು ಬಿತ್ತಿ ಪರಸ್ಪರ ವೈರತ್ವವನ್ನು, ಅಶಾಂತಿಯನ್ನು, ನೆಮ್ಮದಿಯನ್ನು ಕೆಡಿಸಿಕೊಂಡು ಆ ಅಶಾಂತಿಗೆ ಇನ್ನಷ್ಟು ಮೆರುಗನ್ನು ನೀಡುವಂತಹ ಒಂದು ಕಾರ್ಯವು ಸರಾಗವಾಗಿ ನಡೆಯುತ್ತಾ ಇದೆ. ಕಳೆದ ಒಂದೆರಡು ತಿಂಗಳುಗಳಿಂದ ನಮ್ಮ ಈ ಕರ್ನಾಟಕ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಕೆಲವರು ಹೇಳ್ತಾ ಇರ್ತಾರೆ, ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ನೀವು ವ್ಯಾಪಾರ ಮಾಡಕೂಡುದು, ಅದೇ ರೀತಿ ಈ ಮಸೀದಿ ನಮ್ಮ ದೇವಸ್ಥಾನವಾಗಿ ನಾವು ಪರಿವರ್ತಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ. ಇನ್ನು ಕೆಲವರು ಹೇಳ್ತಾರೆ, ನಮಗೆ ನಿಮ್ಮ ಅಲ್ಲಾಹನ ಕರೆ ಅಥವಾ ನಮಾಜಿಗಾಗಿ, ಶಾಂತಿಗಾಗಿ, ಬಿಲೋಕ ವಿಜಯದ ಸಂಸ್ಥಾಪನೆಗಾಗಿ ನೀವು ಅಲ್ಲಾಹನನ್ನ ಕರೆಯುವುದನ್ನ, ಆ ಒಂದು ಧ್ವನಿವರ್ಧಕವನ್ನು ನೀವು ನಿಲ್ಲಿಸಬೇಕು, ಅದಕ್ಕಾಗಿ ನಾವು ಹೋರಾಡ್ತಾ ಇದ್ದೇವೆ. ಇದೆಲ್ಲವನ್ನು ನಾವು ಸಹಿಸ್ತೇವೆ. ಒಬ್ಬ ಮಹಿಳೆಯಾಗಿ, ಸಹೋದರಿಯಾಗಿ, ಯಾವುದೇ ಲಜ್ಜೆ ಇಲ್ಲದೆ ಪಬ್ಲಿಕ್ ಅಲ್ಲಿ ಹೇಳುವಂತಹ ರೀತಿಗೆ ಆ ಸಹೋದರಿಯು ಕೀಳು ಮಟ್ಟಕ್ಕೆ ಇಳಿದು, ನಮ್ಮೆಲ್ಲರೂ ಕೂಡ ನಿಮ್ಮ ಹಿಂದೂ ಸಹೋದರರಲ್ಲೂ ಕೂಡಿ ಬುರ್ಕಾವನ್ನು ನಿಷೇಧಿಸಿ ನಿಮ್ಮ ಮನೆಗಳಿಂದ ಸಹೋದರಿಯರನ್ನು ನಾವು ಮತಾಂತರ ಮಾಡಲಿಕ್ಕೆ, ನಮ್ಮ ಮನೆಗೆ ಕೊಂಡ್ಬರ್ಲಿಕ್ಕೆ ನಾವು ಶತಾಯಗತಾಯ ಪ್ರಯತ್ನಿಸ್ತಾ ಇದ್ದೇವೆ. ಅದೇ ರೀತಿ ಎಲ್ಲವನ್ನೂ ಮೀರಿ ನಮ್ಮ ಪರಿಸರ ಪ್ರದೇಶವಾದ ಕೋಮು ಸೂಕ್ಷ್ಮ ಪ್ರದೇಶ ಎಂದು ಪಡುತ್ತಿರುವಂತಹ ನಮ್ಮ ಈ ಒಂದು ಜಿಲ್ಲೆಯ ಗಡಿಭಾಗದಲ್ಲಿ ಹಬೀಬರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಲ್ರವರನ್ನ ಹೀನಾಯವಾಗಿ ಅವಹೇಳಿಸಿದಾಗಲೂ ಕೂಡ ನಾವೆಲ್ಲರೂ ಮೌನವಾಗಿದ್ದದ್ದು ನಮಗೆ ನಮ್ಮ ಈ ದೇಶದ ಕಾನೂನಿನಲ್ಲಿ, ಸಾಂವಿಧಾನಿಕವಾದ ಚೌಕಟ್ಟಿನಡಿಯಲ್ಲಿ ನಮಗೆ ಸಿಗಬೇಕಾದಂತಹ ನ್ಯಾಯಪರತೆಯಲ್ಲಿ ನಮಗೆ ವಿಶ್ವಾಸ ಇರುವ ಒಂದು ಕಾರಣದಿಂದ ಮಾತ್ರವಾಗಿದೆ. ನಾವು ಇಷ್ಟಾಗಿಯೂ ಕೂಡ ನಮ್ಮ Skssf ನೇತಾರರು ಇಂದು ಒಂದೇ ಸಮಯದಲ್ಲಿ, ಒಂದೇ ದಿನದಲ್ಲಿ 12 ಕಡಗಳಲ್ಲಿ, ಇಂದು ಇಲ್ಲಿ ದೇರ್ಲಕಟ್ಟೆಯಿಂದ ಸುರತ್ಕಲ್ ತನಕ, ಮೂಡಬಿದ್ರೆಯಿಂದ ಕಡಬ ತನಕ ಇರುವಂತಹ ವಲಯ ಕೇಂದ್ರಗಳಲ್ಲಿ ಪ್ರಬುದ್ಧತೆಯಿಂದ ಪ್ರಚೋದನೆಯನ್ನು ಎದುರಿಸಬೇಕು ಎಂಬ ಆ ಒಂದು ಉದಾತ್ತವಾದಂತಹ ಒಂದು ಧ್ಯೇಯವಾಕ್ಯವನ್ನ ಹೆಸರಿಗೆ ಮಾತ್ರ ಹೇಳಿಕೊಟ್ಟದಲ್ಲ, ಪ್ರಚೋದನೆಗೆ ಪ್ರತಿ ಪ್ರಚೋದನೆ, ಆವೇಶಕ್ಕೆ ಪ್ರತಿ ಆವೇಶ, ಅದೇ ರೀತಿ ಕೋಮವಾದಕ್ಕೆ ಇನ್ನೊಂದು ಕೋಮವಾದ, ಅದೇ ರೀತಿ ಭೀತಿವಾದಕ್ಕೆ ಅದೇ ರೀತಿಯ ಒಂದು ಭೀತಿವಾದವನ್ನು ನಿರ್ಮಿಸಿಕೊಂಡು ಇಲ್ಲಿ ಅಶಾಂತಿಯನ್ನು ನಿರ್ಮಿಸಿ ನೆಮ್ಮದಿ ಇಲ್ಲದ ಒಂದು ಜನತೆಯಾಗಿ ನಾವು ಮಾರ್ಪಡುವುದು ನಮ್ಮ ಇತಿಹಾಸವಲ್ಲ, ನಮ್ಮ ಪರಂಪರೆಯೂ ಅಲ್ಲ. ಈ ಭಾರತ ದೇಶವನ್ನು ನಾವು ತಿಳಿಯಬೇಕು. ಭಾರತ ದೇಶ ಭೌಗೋಳಿಕವಾಗಿ, ವೈಜ್ಞಾನಿಕವಾಗಿ, ಇಲ್ಲಿನ ಸಾಂಸ್ಕೃತಿಕವಾಗಿ ನಾವು ಅವಲೋಕಿಸುವಾಗ ಈ ಭಾರತಾಂಬೆ ಪ್ರೂವ್ ಮಾಡಿದಂತಹ ಒಂದು ಸತ್ಯವಿದೆ. ಇದು ಬಹುತ್ವವನ್ನು ಸಾರುವಂತಹ, ಅದೇ ರೀತಿ ಏಕತೆಯಲ್ಲಿ ಕೂಡ ನಾವು ವಿಶ್ವಕ್ಕೆ ಶಾಂತಿಯ, ಸಮಾಧಾನದ, ಇಲ್ಲಿ ಬ್ರಿಟಿಷರು 2-3 ಶತಮಾನಗಳಲ್ಲಿ ಇಲ್ಲಿ ನಮ್ಮನ್ನ ದಬ್ಬಾಲಿಕವಾಗಿ ಓಡಿ ಹೋಗುವ ಮುಂಚೆ ಕೇಳಿದ್ದುಂಟು, ನಾವು ಯಾಕಾಗಿ ಸ್ವಾತಂತ್ರ್ಯವನ್ನು ನೀಡಬೇಕು, ನೀವು ಹಲವು ಪಂಗಡಗಳಾಗಿ, ಜಾತಿಗಳಾಗಿ, ಧರ್ಮಾಧಾರಿತವಾಗಿ ನೀವು ಬದುಕ್ತಾ ಇದ್ದೀರಾ, ಅದೇ ರೀತಿ ಇಲ್ಲಿ ನೀವು ಪರಸ್ಪರ ಕಚ್ಚಾಟ ಮಾಡಿಕೊಂಡು, ಅದೇ ರೀತಿ ಜಾತಿಯ, ಅದೇ ರೀತಿ ಕೋಮು ಧ್ರುವೀಕರಣದ ಮೂಲಕ, ಅದಕ್ಕಿಂತಲೂ ಮಿಗಿಲಾಗಿ ಅಸ್ಪೃಶ್ಯತೆ ಎಂಬ ಆ ಒಂದು ಅನಾಗರಿಕತೆಯ ಮೂಲಕ ನೀವು ಇನ್ನಷ್ಟು ಕುಬ್ಜರಾಗ್ತೀವಾ ಎಂದು ಕೇಳಿದಾಗ ಅವರ ಮುಂದೆ ನಿಂತುಕೊಂಡು ನಾವು ಸಂವಿಧಾನವನ್ನ 2.5 ವರ್ಷಗಳ ತನಕ
ಈ ಲೋಕಕ್ಕೆ, ಈ ಜಗತ್ತಿಗೆ ಮಾದರಿಯಾಗುವಂತಹ ರೀತಿಯಲ್ಲಿ ನಾವೊಂದು ಸಂವಿಧಾನವನ್ನ, ಕಾನ್ಸ್ಟಿಟ್ಯೂಷನ್ ಅನ್ನ ನಾವು ನಿರ್ಮಿಸಿದ್ದೆವು. ಆ ಒಂದು ಕಾನ್ಸ್ಟಿಟ್ಯೂಷನ್ ಮೂಲಕ ನಾವು ಇಂದು ಜಗತ್ತಿಗೆ ಅಭಿವೃದ್ಧಿ ಪಥದಲ್ಲಿ ಸಾಗುವಂತಹ ಸಂದರ್ಭದಲ್ಲಿ ಮತ್ತೆ ಅದೇ ಅನಾಗರಿಕತೆಗಳಿಗೆ, ಅದೇ ರೀತಿಯ ಅಸಮಾಧಾನದ ಆ ಒಂದು ಕಿಚ್ಚನ್ನು ಹಬ್ಬಿಸಿ ಪರಸ್ಪರ ಕಚ್ಚಾಟವಾಗಿ ಈ ಒಂದು ದೇಶವನ್ನ ಇನ್ನಷ್ಟು ಹಿನ್ನಡೆಗೆ ತಲುಪಿಸುವಾಗ ನಾವು ಸುಮ್ಮನಿರುವವರಲ್ಲ. ಕಾರಣ ಇದು ಸಮಸ್ತದ ಮಕ್ಕಳು. ಸ್ವಾತಂತ್ರ್ಯ ಪೂರ್ವದಲ್ಲಿ 1926ರ ಆ ದಶಕದಲ್ಲಿ ಮಹಾನರಾದ ಕುತುಬುಜ್ಜಮಾನ್ ಸಯ್ಯದ್ ಅಬ್ದುಲ್ ರಹಮಾನ್ ಬಾಲವಿ ಮುಲ್ಲಕೋಯ ತಂಗಲ್ರವರು ಸ್ವಾತಂತ್ರ್ಯ ಸೇನಾನಿಯಾಗಿ, ಅದೇ ರೀತಿ ಅಂದಿನ ವೈಸ್ ಪ್ರೆಸಿಡೆಂಟ್ ಆಗಿದ್ದಂತಹ ಮಹಾನರಾದ ಪಾಂಗಿಲ್ ಉಸ್ತಾದ್ರವರು ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಲೇಖನಿಯನ್ನ ಚಲಿಸಿದಂತವರು, ಅದೇ ರೀತಿ ಭಾಷಣದ ಮೂಲಕ ರಾಷ್ಟ್ರ ಪ್ರೇಮದ ಸಂದೇಶವನ್ನ ಸಾರಿದವರು. ನಾನು ನನ್ನ ಸಿಬ್ಬಂದಿ ವರ್ಗದವರೊಂದಿಗೆ, ಪೊಲೀಸ್ ಅಧಿಕಾರಿಗಳೊಂದಿಗೆ, ಇನ್ನಿತರ ಧರ್ಮೀಯರೊಂದಿಗೆ ಹೇಳಲಿಕ್ಕಿರುವುದು, ಇದು ನಾವು ಮತ್ತು ನೀವು ಎಂಬ ಆ ಒಂದು ವಿಘಟನೆಯಿಂದ ಕೂಡಿದ್ದಲ್ಲ. ಇದು ಹಿಂದೂ ಮತ್ತು ಮುಸ್ಲಿಮರ ಎಡೆಯಲ್ಲಿರುವಂತಹ ಸಂಘರ್ಷವಲ್ಲ. ಇದು ಟೋಟಲಿಯಾಗಿ ಹೇಳುವುದಾದರೆ ಇದು ರಾಷ್ಟ್ರ ವಿರೋಧಿಗಳ ಮತ್ತು ರಾಷ್ಟ್ರ ಪ್ರೇಮಿಗಳ ಎಡೆಯಲ್ಲಿರುವಂತಹ ಒಂದು ವಿಷಯವಾಗಿದೆ. ನಾವು ರಾಷ್ಟ್ರ ಕಟ್ಟಲಿಕ್ಕೆ ಬೇಕಾಗಿ ಸಮಾನತೆಯಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಎಲ್ಲ ವರ್ಷವೂ ಕೂಡ ಗಣರಾಜ್ಯ ದಿನದಂದು ಪರಸ್ಪರ ಕೈಯನ್ನಿಟ್ಟುಕೊಂಡು ಆ ಒಂದು ಶಾಂತಿಯ ಜಪವನ್ನು ನಾವು ಆಡುವಾಗ, ಅದೇ ರೀತಿ ನಮ್ಮ ರಾಜ್ಯೋತ್ಸವ ದಿನದಂದು ಪ್ರತಿ ಕ್ಲಸ್ಟರ್ ಮಟ್ಟದಲ್ಲಿ ನಿಮಗೆಲ್ಲ ತಿಳಿರಬಹುದು, Skssf ವಿಕಾಯ ಸದಸ್ಯರುಗಳು, ವಿಕಾಯ ಕಾರ್ಯಕರ್ತರು, ಇಲ್ಲಿನ ಸಹಚಾರಿ ಕಾರ್ಯಕರ್ತರು ಮಾಡುವಂತಹ ಆ ಒಂದು ಸೇವೆ ನಮಗೆ ಯಾವ ರೀತಿಯಲ್ಲೂ ಕೂಡ ಮನದಟ್ಟು ಮಾಡಲಿಕ್ಕೆ ಸಾಧ್ಯವಾಗದಂತಹ ಆ ಒಂದು ಉದಾತ್ತವಾದ ಸೇವೆಗೆ ನಮಗೆ ಮುನ್ನಡೆ ಬರದದ್ದು. ಇದೀ ಬರೀ ಆವೇಶ ಭರಿತರನ್ನಾಗಿಸಿ ಯುವ ಪಡೆಯನ್ನ ರಾಷ್ಟ್ರ ಕಟ್ಟುವಿಕೆಯಿಂದ, ಅದೇ ರೀತಿ ದೇಶ ಪ್ರೇಮದಿಂದ ಹಿನ್ನಡೆಗೊಳಿಸುತ್ತಿರುವಂತಹ ಷಡ್ಯಂತ್ರವನ್ನು ತಡೆದು ನಮಗೆ ನಮ್ಮ ನೇತಾರರುಗಳು, ನಮ್ಮ ಸೈಯಿದರು, ಸಮಸ್ತದ ಆ ಒಂದು ವಿದ್ವಾಂಸ ಪಡುಗಳು ನಮಗೆ ಯಾವುದನ್ನು ಕಲಿಸಿಕೊಡ್ತಾ ಇರ್ತಾರ ಅದನ್ನ ಇನ್ನಷ್ಟು ಗಟ್ಟಿಯಾಗಿಸಿ ಮುನ್ನುಗ್ಗಲಿಕ್ಕೆ ಬೇಕಾಗಿಯಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಇತಿಹಾಸವಿರುವ ಸಮಸ್ತದ ನಾಯಕರುಗಳ ಯುವ ಪಡೆಯಾಗಿದೆ ಇಲ್ಲಿರುವುದು. ಅದೇ ರೀತಿ ನಮಗೆ ಇಲ್ಲಿ ಹೇಳಲಿಕ್ಕಿರುವುದು, ಇಲ್ಲಿ ಶಾಂತಿ ನೆಲೆಸಬೇಕಾದರೆ ಮಹಾನರಾದ ಹಬೀಬುನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಲ್ರವರು ಕೇಳ್ತಾರೆ, ಮನಿಲ್ ಮುಅ್ಮಿನ್, ಯಾರಾಗಿದ್ದಾರೆ ಸತ್ಯವಿಶ್ವಾಸಿ ಯಾರು ಅಂತ ಕೇಳುವಾಗ ಪ್ರವಾದಿ ವರ್ಯರೇ ಅದನ್ನು ವಿಶ್ಲೇಷಿಸಿ ಹೇಳ್ತಾರೆ, ಅಲ್ ಮುಅ್ಮಿನು ಮನ್ ಅಮಿನಹುನ್ ನಾಸು ಮಿನ್ ಲಿಸಾನಿಹಿ ವ ಯದಿಹಿ. ಯಾವೊಬ್ಬ ವ್ಯಕ್ತಿಯಿಂದ ಸರ್ವ ಜನಾಂಗದವರು, ಅನ್ನಾಸ್ ಎಂದರೆ ಸರ್ವ ನಾಗರಿಕರು, ಅದಲ್ಲದೆ ಮುಸಲ್ಮಾನರು ಮಾತ್ರವಲ್ಲ, ಸರ್ವ ಜಾತಿಯವರು, ಸರ್ವ ಜನಾಂಗದವರು ಯಾವಾಗ ನಾಲಗೆಯಿಂದ, ಕೈಯಿನ ಆ ಒಂದು ಕಪಿಮುಷ್ಟಿಯಿಂದ ಸಂರಕ್ಷಣೆಯನ್ನ, ಅದೇ ರೀತಿ ಸುರಕ್ಷತೆಯನ್ನ ಪಡೆಯುತ್ತಾರೋ ಆ ಒಂದು ಪಡೆಯುವ ಸಂದರ್ಭವನ್ನು ಒದಗಿಸುವವನು ಮಾತ್ರವಾಗಿದ್ದಾನೆ ಮುಸಲ್ಮಾನ ಎಂದು ಸಾರಿದಂತಹ ಪ್ರವಾದಿಯವರನ್ನ ಇಷ್ಟು ಕೀಲಾಗಿ ಹೀನಾಯಿಸುವಾಗ ನಾವು ಅದನ್ನು ಸಹಿಸುವವರಲ್ಲ. ಇನ್ನೊಂದು ಅರ್ಥದಲ್ಲಿ ಹೇಳ್ತೇನೆ, ನೀವೆಷ್ಟೇ ಹೀಯಾಳಿಸಿದ್ರು, ತೆಗಳಿದ್ರೂ ಕೂಡ ಓ ಹಬೀಬರೇ, ನಿಮ್ಮ ಆ ದರಜವನ್ನ, ನಿಮ್ಮ ಸ್ಥಾನವನ್ನ, ನಿಮ್ಮ ಆ ಒಂದು ಉನ್ನತವಾದಂತಹ ಸ್ಥಾನವನ್ನ ನಾವು ಎತ್ತರಕ್ಕೆ ಕೊಂಡೊಯ್ದಿದ್ದೇವೆ. ಆ ಎತ್ತರದಿಂದ ಕೆಳಗಿಳಿಸಲು ಯಾವ ಷಡ್ಯಂತ್ರಕ್ಕೂ, ಯಾವುದೇ ಒಂದು ಇಸಂಗೂ ಸಾಧ್ಯವಿಲ್ಲ. ಈ ಭಾರತದಲ್ಲಿ ಸನಾತನ ಹಿಂದೂ ಧರ್ಮವಿದೆ. ಇಲ್ಲಿನ ಸರ್ವ ಬಾಂಧವರನಿಗೆ ಹೇಳಲಿಕ್ಕಿರುವುದು, ನಾವು ಚಾನೆಲ್ಗಳಲ್ಲಿ ಕೇಳುವಂತಹ, ನಾವು ಓದುವಂತಹ ಆ ಒಂದು ವಿಷಕಾರಿಯಾದಂತಹ ತಾಲಿಬಾನಿಸಂ ಎಷ್ಟೊಂದು ಇಸ್ಲಾಮಿಕವಾಗಿ ಇಸ್ಲಾಂ ಧರ್ಮಕ್ಕಾಗಿ ಎಷ್ಟೊಂದು ದೂರವಿದೆಯೋ, ತಾಲಿಬಾನಿಸಂ ಇಸ್ಲಾಮಿಗೆ ಎಷ್ಟು ವಿರುದ್ಧವೋ, ಹಾನಿಕಾರಕವೋ ಅದೇ ರೀತಿ ಹಾನಿಕಾರಕವಾಗಿದೆ ಇಲ್ಲಿನ ಸನಾತನ ಹಿಂದೂ ಧರ್ಮಕ್ಕೆ. ಇಲ್ಲಿನ ಫ್ಯಾಸಿಸಂ ಎಂಬುದನ್ನು ಕೂಡ ನೀವು ಅರ್ಥೈಸಿಕೊಳ್ಬೇಕು. ಬರೀ ಕೆಲವೊಂದು ಶೇಕಡಾವಾರುವಷ್ಟು ಇರುವಂತಹ ಕೆಲವರಿಂದ ಈ ಒಂದು ದೇಶದ ಈ ಒಂದು ಕಾನೂನನ್ನು ನಾವು ಇಲ್ಲದಾಗಿಸ್ಲಿಕ್ಕೆ ಯಾರಾದರೂ ನೋಡುವುದಾದರೆ ಅವರೊಂದಿಗೆ ಹೇಳಲಿಕ್ಕಿರುವುದು, ಕೂಲಿ ಭಾಷಣಕಾರ್ತಿಯರು ಯಾವುದೋ ಒಬ್ಬನ ರಾಜಕೀಯ ಹಿತಾಸಕ್ತಿಗಾಗಿ ಏನೆಲ್ಲ ಹೇಳಿಕೆಯನ್ನು ಕೊಡುವಾಗ ಆ ಒಂದು ಪ್ರಚೋದನೆಯಲ್ಲಿ ಇನ್ನಷ್ಟು ನಮ್ಮನ್ನು ವಿಭಜಿಸಿ ಈ ಸಮುದಾಯವನ್ನು ಇನ್ನಷ್ಟು
ಹಿಂದುಳಿಕೆಗೆ ನೀವು ದೂಡ್ಲಿಕ್ಕೆ ಯಾವುದಾದರೂ ಷಡ್ಯಂತ್ರನ ಆ ಒಂದು ಕನಸನ್ನ ನೀವು ಕಾಣುತ್ತಾ ಇದ್ರೆ ಅದು ಬರೀ ಕನಸಾಗಿಯೇ ದಿವಾ ಸ್ವಪ್ನವಾಗಿಯೇ ಇರುತ್ತದೆ. ಮಹಾನರಾದ ಹಬೀಬ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರು ಇಸ್ಲಾಂನ ಬಗ್ಗೆ ಹೇಳುವಾಗ ಅಲ್ ಮುಸ್ಲಿಮು ಮನ್ ಸಲಿಮಲ್ ಮುಸ್ಲಿಮೂನ ಬಿಯದಿಹಿ ವಲಿಸಾನಿಹಿ. ಮುಸಲ್ಮಾನ ಎಂದ್ರೆ ಸಿಲ್ಮ್ ಎಂಬ ಪದದಿಂದ ಉತ್ಪತ್ತಿಯಾದದ್ದು. ಸಿಲ್ಮ್ ಎಂದ್ರೆ ಪೀಸ್, ಇಸ್ಲಾಂ ಎಂದರೆ ಮೇಕ್ ಟು ಪೀಸ್, ಶಾಂತಿಯನ್ನ ನೆಲೆಗೊಳಿಸಬೇಕಾಗಿರುವಂತಹ ಒಂದು ಧರ್ಮ. ಅದೇ ರೀತಿ ಮುಸಲ್ಮಾನ್ ಎಂದ್ರೆ ಅದು ಇಲ್ಲಿನ ಸರ್ವ ಜನಾಂಗದವರನ್ನ ಮಹಾನರಾದ ಹಬೀಬ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರ ಈ ರಬಿ ತಿಂಗಳ ವಸಂತ ತಿಂಗಳಲ್ಲಿ ನಾವು ಇಲ್ಲಿ ಒಟ್ಟುಗೂಡುವಾಗ ಒಂದು ಸಂದೇಶವನ್ನ ಇಲ್ಲಿನ ಸರ್ವ ಜನತೆಗೆ ತಿಳಿಪಡಿಸ್ತಾ ಇದ್ದೇವೆ. ತನ್ನ ಸಭಿಕರೊಂದಿಗೆ ತನ್ನ ಅನುಚರರೊಂದಿಗೆ ಕ್ಲಾಸ್ ತೆಗೆಯುತ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ಮೈಯತ್ತೆ ಒಬ್ಬಾತನ ಶವವನ್ನ ಎತ್ತುಕೊಂಡು ಹೋಗುವುದನ್ನು ಕಂಡ್ರು. ಮಹಾನರಾದ ಹಬೀಬ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಎದ್ದು ನಿಂತುಕೊಂಡು ಅವರಿಗೆ ಗೌರವವನ್ನು ಕೊಟ್ಟಾಗ ಅನುಚರರು ಹೇಳಿದ್ರಂತೆ, ಅಲ್ಲ ಪ್ರವಾದಿಯವರೇ, ಇದೊಂದು ಜೂದನ ಯಹೂದಿ ಧರ್ಮದವನ ಒಂದು ಶವಯಾತ್ರೆ ಅಲ್ವಾ? ಅದಕ್ಕೆ ಹೇಳಿದ್ದು ಇದು ಯಹೂದನ ಶವಯಾತ್ರೆ ಅಂತ ನೀವು ಹೀಯಾಳಿಸಬೇಡಿ. ಆ ಕೊಂಡೊಯ್ಯುತ್ತಿರುವಂತಹ ಆ ಒಂದು ಶವದಲ್ಲಿ ಮಲಗಿದಂತಹ ಆ ಒಂದು ಡೆಡ್ ಬಾಡಿ ಅದೊಂದು ಮಾನವನ ಡೆಡ್ ಬಾಡಿ ಆಗಿದೆ, ಮಾನವನನ್ನು ಗೌರವಿಸಬೇಕು ಎಂದು. ಅದೇ ರೀತಿ ಮಹಾನರಾದ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರು ದಿನಾಲು ನಡೆಯುತ್ತಿರುವಂತಹ ದಾರಿಯಲ್ಲಿ ಕಲ್ಲು ಮುಳ್ಳುಗಳನ್ನ ವೇಸ್ಟೇಜುಗಳನ್ನ ಎಸೆದುಕೊಂಡು ಅವರಿಗೆ ತೊಂದರೆಯನ್ನು ಕೊಡುತ್ತಿದ್ದಂತಹ ಒಬ್ಬ ಮಹಿಳೆ ಒಂದು ದಿನ ಅದು ಮಾಡದೇ ಇದ್ದಾಗ ಮನೆಗೆ ಹೋಗಿ ವಿಚಾರಿಸಿ ಅವರಿಗೆ ರೋಗವಾಗಿದೆ, ಅವರು ಮಲಗ್ತಾ ಇದ್ದಾರೆ, ಅವರು ಹುಷಾರಿಲ್ಲ ಅಂತ ತಿಳಿದಾಗ ಅವರಿಗೆ ಬೇಕಾಗಿ ಉಪಚರಿಸಿ ಪ್ರಾರ್ಥಿಸಿ ಬಂದಂತಹ ಪ್ರವಾದಿಯವರನ್ನ ಯಾವ ರೀತಿಯಲ್ಲಿ ನೀವು ನಿಂದಿಸ್ತಾ ಇದ್ದೀರಾ? ಒಂದಾದ್ರೆ ನೀವು ಕುರ್ಆನ್ ಕಲಿಯಬೇಕು, ಭಗವದ್ಗೀತೆಯನ್ನ ಕಲಿಯಬೇಕು. ನೀವು ತಿಳಿದಿರಿ, ಈ ದಕ್ಷಿಣ ಭಾರತದಲ್ಲಿ ನಾವು ಆಧ್ಯಾತ್ಮ ರಾಮಾಯಣವನ್ನ ನಮ್ಮ ಹಿಂದೂ ಬಾಂಧವರು ಅಲ್ಲಿ ಪಠಿಸುತ್ತಿರುವಾಗ ದಕ್ಷಿಣ ಭಾರತದಲ್ಲಿ ಅದೊಂದು ರಾಮಚರಿತ ಮಾನಸ ಎಂಬ ಒಂದು ಗ್ರಂಥವಿದೆ. ಆ ಗ್ರಂಥ ರಚಿಸಿದಂತಹ ತುಳಸಿದಾಸರವರು ಅವರದು ಬರೆದದ್ದು ಮಸೀದಿಯ ಅಂಗಳದಲ್ಲಿ ಚಾಪೆಯನ್ನ ಹಾಕಿ ಆ ಚಾಪೆಯಲ್ಲಿ ಕುಳಿತುಕೊಂಡು ಅಲ್ಲಿಗೆ ಬರುವಂತಹ ವಿಶ್ವಾಸಿಗಳಿಂದ ಊಟವನ್ನ ಪಡೆದುಕೊಂಡು ಹಿಂದೂ ಬಾಂಧವರು ಪುಣ್ಯ ಗ್ರಂಥವಾಗಿ ಅವರು ಇಂದು ಕೂಡ ಪಾರಾಯಣಗೈಯುವಂತಹ ರಾಮಾಯಣ ಚರಿತ ಮಾನಸವನ್ನ ರಚಿಸಿದ್ರೆ ಆ ಒಂದು ಸೌಹಾರ್ದದ ಸಂಕೇತವನ್ನ ನಾವು ಇನ್ನೊಂದು ಬಾರಿ ಮೆಲುಕು ಹಾಕಬೇಕಾಗಿದೆ. ಧರ್ಮವನ್ನ ಕಲಿಯದವರಿಂದ ಧರ್ಮ ವಿಭಜನೆಗೊಳ್ತಾ ಇದೆ. ಅದೇ ರೀತಿ ಈ ಭೂಗೋಳುವಿಕೆ ಇದೆಯಲ್ಲ, ಪ್ರಚೋದನಕಾರಿಯಾಗಿ ಭಾಷಣ ಮಾಡ್ತಾ ಇದ್ದಾರಲ್ಲ, ಅವರು ಯಾರೇ ಕೂಡ ಆದರೂ ಕೂಡ ಅವರು ಧರ್ಮವನ್ನು ಕಲಿತವರಲ್ಲ. ನಾವು ಇಲ್ಲಿ ಒಟ್ಟು ಸೇರಿದ್ದು ಈ ಪ್ರವಾದಿ ನಿಂದಕರು ಇನ್ನೊಂದು ಧರ್ಮೀಯರಾದ ಕಾರಣಕ್ಕೆ ಮಾತ್ರವಲ್ಲ, ಅವರು ಇನ್ನೊಂದು ಸಂಘ ಪರಿವಾರದ ಅಲ್ಲಂದ್ರೆ ಯಾವುದಾದರೂ ಒಂದು ಸಂಘ ಸಂಸ್ಥೆಯಲ್ಲಿ ಗುರುತಿಸಲ್ಪಡುವಂತಹ ರೀತಿಯಲ್ಲಿ ಮಾತ್ರವಲ್ಲ, ಪ್ರವಾದಿ ವರ್ಯರನ್ನ ಒಳಗಿಂದಲೂ ಹೊರಗಿಂದಲೂ ಬೀದಿಯ ಮೂಲಕವೂ ಬದಿಯಲ್ಲಿ ನಿಂತುಕೊಂಡು ಯಾರು ಅವಮಾನಿಸ್ತಾರೋ, ಯಾರು ಕೀಳಾಗಿ ಕಾಣುತ್ತಾರೋ, ಯಾರು ಹೀನಾಯ ಸ್ವರಗಳಿಂದ ಅವರನ್ನ ಪ್ರಬೋಧನೆಯನ್ನ ಅವರ ಬಗ್ಗೆ ಹೇಳ್ತಾರೋ ಅವರ ವಿರುದ್ಧವಾಗಿದೆ. ನಾವು ಪ್ರಚೋದನೆಗೆ ಒಳಗಾಗುವವರಲ್ಲ, ಪ್ರಬೋಧನೆಯ ಮೂಲಕ ಇದಾಗಿದೆ ಇಸ್ಲಾಂ. ಇಲ್ಲಿ ನಾರ್ಕೋಟಿಕ್ ಜಿಹಾದಿನ ಬಗ್ಗೆ ಕೇರಳದ ಒಬ್ಬ ಬಿಷಪ್ ರವರು ಹೇಳಿದಾಗ ಅದನ್ನು ವಿರೋಧಿಸಿದ್ದು ಅಂತೆಯೇ ಬಿಷಪ್ ರವರು. ಅದೇ ರೀತಿ ಇಲ್ಲಿ ಹೇಳಿಕ್ಕಿರುವುದು ಸರ್ವ ಜನಾಂಗದ ಆ ಒಂದು ಧಾರ್ಮಿಕ ಗುರುಗಳು, ಧಾರ್ಮಿಕ ಮುಖಂಡರುಗಳು ತನ್ನ ಸದಸ್ಯರಿಗೆ, ತನ್ನ ಹಿಂದಿನ ಇರುವಂತಹ ಆ ಒಂದು ಧರ್ಮೀಯರಿಗೆ ಧರ್ಮದ ಬೋಧನೆಯನ್ನ ಮಾಡಿ ಪ್ರಾಜ್ಞಿಕ ಸಮಾಜವನ್ನ, ಬೋಧ್ಯವುಳ್ಳ ಸಮಾಜವನ್ನ ನಿರ್ಮಿಸುವಂತಹ ಒಂದು ಸಮಯ ನಮಗೆ ಮೀರಿ ಹೋಗ್ತಾ ಇದೆ. ಪವಿತ್ರ ಕುರ್ಆನಿನ ಒಂದು ಸೂಕ್ತವನ್ನ ಪಡಿಸಿ ನಾನು ಕೊಲಬೆಳಿಸ್ತಾ ಇದ್ದೇನೆ. ಕುಲ್ಲಮಾ ಔಕದು ನಾರಲ್ಲಿಲ್ ಹರ್ಬ್, ಆ ಶತ್ರುಗಳ ಅದು ಯಾರೇ ಕೂಡ ಆಗಲಿ, ಅದು ಒಳಗಿಂದಾಗಿರ್ಲಿ ಹೊರಗಿಂದಾಗಿರ್ಲಿ, ಕುಲ್ಲಮಾ ಔಕದು ನಾರ, ಅವರು ಅಗ್ನಿ ಜ್ವಾಲೆಯನ್ನ ಅವರು ನಿರ್ಮಿಸುವಾಗಲಿಲ್ಲ ಹರ್ಬಿ, ಪರಸ್ಪರ ಯುದ್ಧಕ್ಕೆ, ಸಮರಕ್ಕೆ, ಅದೇ ರೀತಿ ಕಚ್ಚಾಟಕ್ಕೆ ಆ ಒಂದು ಅಗ್ನಿಯನ್ನ ಜ್ವಾಲೆಯನ್ನ ಅವರು ನಿರ್ಮಿಸುವಾಗ, ತಯಾರು ಮಾಡುವಾಗ ಅದನ್ನ ಅಲ್ಲಾಹನು ಬೂದಿ ಮಾಡ್ತಾನೆ, ಅದನ್ನು ಕೆಡಿಸ್ತಾನೆ. ಆ ಒಂದು ಜ್ವಾಲೆಯಲ್ಲಿ ಅಗ್ನಿ ಜ್ವಾಲೆಯಾಗಿ ಸ್ಫುಲಿಂಗ ರೂಪದಲ್ಲಿ ಮಾರ್ಪಾಡ್ಲಿಕ್ಕೆ ಅಲ್ಲಾಹನು ಬಿಡಲಾರನು.
ನಾವು ಇಲ್ಲಿ ನೆರೆದಂತಹ SKSF ಅದೇ ರೀತಿ ಅಲ್ಪಸಂಖ್ಯಾತ ಸಮುದಾಯದವರೊಂದಿಗೆ ಹೇಳಿಕ್ಕಿರುವುದು, ಇನ್ ತಸ್ಬಿರು, ನೀವು ಕ್ಷಮಾಳುಗಳಾದ್ರೆ, ನೀವು ಅಲ್ಲಾಹನ ಬಗ್ಗೆ ಕ್ಷಮೆ ಕೈಗೊಂಡುಕೊಂಡು, ಒತ್ತತ್ತಕ್ಕೂ ನೀವು ಮುತ್ತಕೀಗಳಾದ್ರೆ, ನೀವು ಸೂಕ್ಷ್ಮತೆಯಿಂದ ಜೀವನ ಸಾಗಿಸುವವರಾಗಿದ್ರೆ, ಇನ್ಶಾ ಅಲ್ಲಾ ಇನ್ ತಸ್ಬಿರು ಒತ್ತತ್ತಕ್ಕೂ ಫಇನ್ನ ذلك ಮಿನ್ ಅಜ್ಮಿಲ್ ಉಮೂರ್, ಅದು ನೀವು ಮಾಡುವಂತಹ ಕರ್ಮಗಳ ಕಾರ್ಯಗಳ ದೃಢತೆಯ ಸಂಕೇತವಾಗಿದೆ. ಇಲ್ಲಿ ನಡೆಯುತ್ತಿರುವುದು ಯಾವುದು ತಮಗೆ ಆದಂತಹ ನ್ಯೂನತೆಗಳನ್ನ, ಕೊರತೆಗಳನ್ನ ಪಬ್ಲಿಕ್ ಆಗಿ ತೋರಿಸಲಿಕ್ಕೆ ಹೇಸುವಂತಹ ಸಂದರ್ಭದಲ್ಲಿ ಕೆಲವೊಂದು ಪುಡಾರಿಗಳನ್ನ ಬಿಟ್ಟುಕೊಂಡು ನೀವು ಪರಸ್ಪರ ಕಚ್ಚಾಟ ಮಾಡಿಕೊಂಡೇ ಇರಿ. ಅದು ಇಲ್ಲಿನ ಅಲ್ಪಸಂಖ್ಯಾತರೊಂದಿಗೆ ಮಾತ್ರವಲ್ಲ, ದಲಿತರೊಂದಿಗೆ ಮಾತ್ರವಲ್ಲ, ಹಿಂದುಳಿದ ವರ್ಗದವರೊಂದಿಗೆ ಮಾತ್ರವಲ್ಲ, ಇಲ್ಲಿನ ಕಾರ್ಪೊರೇಟ್ ಶಾಹಿಗಳ ವಿರುದ್ಧವಾಗಿ ಯಾರೆಲ್ಲ ಇದ್ದಾರೋ ಅವರ ವಿರುದ್ಧವಾಗಿ ಇಲ್ಲಿನ ಆಡಳಿತಾಂಗ ಕೆಲಸ ಮಾಡುವಾಗ ನಾವು ನ್ಯಾಯಪರತೆಯನ್ನ, ಸೌಹಾರ್ದತೆಯನ್ನ, ಶಾಂತಿಯನ್ನ ಇನ್ನಷ್ಟು ಗಟ್ಟಿಯಾಗಿಸಲಿಕ್ಕೆ ನಾವು ನಿರಂತರವಾಗಿ ಹೋರಾಡ್ತಾನೆ ಇರ್ತೇವೆ. ಅಲ್ಲಾಹನು ಅದನ್ನು ವಿಜಯಗೊಳಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಇಷ್ಟು ಸುಂದರವಾದಂತಹ ವೇದಿಕೆ ನಿರ್ಮಿಸಿದ ಈ SKSF ದೇರಳಕಟ್ಟೆ ವಲಯ ಸಮಿತಿಗೂ, ಇಲ್ಲಿನ ಊರ ಬಾಂಧವರಿಗೂ, ಅದೇ ರೀತಿ ಇಲ್ಲಿ ಶಾಂತಿಯ ಒಂದು ಪ್ರತಿಭಟನೆಗೆ ಬೇಕಾಗಿ ಸಹಕರಿಸಿದಂತಹ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೂ, ಇಲ್ಲಿ ನಡೆದಂತಹ ಸರ್ವರಿಗೂ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಜಿಲ್ಲಾ ಸಮಿತಿಯ ಪರವಾಗಿ ಕೋರುತ್ತಾ, ಆಖಿರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.